ನಿನ್ನೆ ತಿಂಗಳಾಡಿಯಲ್ಲಿ ಒಂದು ಘಟನೆ ನಡೆದಿದೆ. ಅದು ಮಾಸುವ ಮುನ್ನವೇ ಇವತ್ತು ಪುತ್ತೂರಿನಲ್ಲಿ ಮತ್ತೊಂದು ಘಟನೆ ನಡೆದಿದೆ. ಕುಂದಾಪುರದ ಒಂದು ಹಿಂದೂ ಯುವತಿ ಮತ್ತು ಕುಂದಾಪುರದ ಒಬ್ಬ ಮತಾಂಧ ಯುವಕ ಅಲ್ಲಿ ಕೋಳಿ ಅಂಗಡಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದು, ತನ್ನ ನೆರೆಯ ಮನೆಯ ಯುವತಿಯನ್ನು ತನ್ನ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಆ ಕುಟುಂಬವನ್ನು, ಆ ಯುವತಿಯ ತಂದೆ ಮತ್ತು ತಾಯಿಯನ್ನು ಪುತ್ತೂರಿಗೆ ಕರೆದುಕೊಂಡು ಬಂದು ಪುತ್ತೂರಿನಲ್ಲಿ 1 ವಾರದಿಂದ ನೆಲೆಸಿರ್ತಾರೆ. ಈ ಒಂದು ಮಾಹಿತಿ ಕುಂದಾಪುರದಿಂದ ಪುತ್ತೂರಿನ ಕಾರ್ಯಕರ್ತರಿಗೆ ಅವರು ನೀಡ್ತಾರೆ. ಇವತ್ತು ಪೊಲೀಸ್ ಇಲಾಖೆಯ ಮುಖಾಂತರ ಆ ಒಂದು ಯುವಕನನ್ನು ಬಂಧಿಸ್ತಾರೆ ಪೊಲೀಸ್ನವರು. ಇವತ್ತು ಆ ಯುವಕನನ್ನು ಈಗ ಠಾಣೆಯಲ್ಲಿ ಕೂರಿಸ್ತಾರೆ. ಈಗ ಠಾಣೆಯಲ್ಲಿ ಅದಕ್ಕೆ ಯಾವ ರೀತಿಯಾದಂತಹ ಕಾನೂನಿದೆ ಅದರ ಬಗ್ಗೆ ತನಿಖೆಯನ್ನು ಮಾಡಬೇಕು. ಮತ್ತು ಇದರ ಹಿಂದೆ ಬಹುದೊಡ್ಡದಾದಂಥ ಒಂದು ಲವ್ ಜಿಹಾದ್ನ ಷಡ್ಯಂತರ ಇದೆ. ಯಾವ ರೀತಿ ಅಂತ ಹೇಳಿದರೆ, ಆ ಯುವಕ ಕೆಲಸವನ್ನು ಪುತ್ತೂರಿನಲ್ಲಿ ಒಂದು ಸಂಸ್ಥೆಯು ಆತನಿಗೆ ಕೆಲಸವನ್ನು ಕೊಡ್ತದೆ ಮತ್ತು ಅಲ್ಲಿ ಬೇರೆ ಹಿಂದೂ ಯುವತಿಯರನ್ನು ಬಳಕೆ ಮಾಡಿಕೊಂಡು ಕೇವಲ ಮುಸ್ಲಿಂ ಯುವಕರು ಮಾತ್ರ ಆ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಈ ಒಂದು ಘಟನೆಗೆ ಸಂಪೂರ್ಣವಾದ ಸಹಕಾರವನ್ನು ನೀಡಿದ್ದಾರೆ. ಮತ್ತು ಈ ಯುವತಿ ಮತ್ತು ಯುವಕನನ್ನು ಕುಂದಾಪುರದಿಂದ ಇಲ್ಲಿಗೆ ಕರೆಸಿಕೊಂಡು ಬಂದು ಆ ಸಂಸ್ಥೆಯಲ್ಲಿ ಕೆಲಸವನ್ನು ಕೊಡಿಸಿ ಹಣದ ಆಮಿಷವನ್ನು ಒಡ್ಡಿ, ಆ ಮನೆಯವರಿಗೆ ಹಣದ ಆಮಿಷವನ್ನು ಒಡ್ಡಿ ಅವರನ್ನು ಇಲ್ಲಿ ನಿಲ್ಲಿಸುವಂತಹ ಕೆಲಸವನ್ನು ಇವತ್ತು ಮತಾಂಧ ಶಕ್ತಿಗಳು ಪುತ್ತೂರಿನಲ್ಲಿ ಮಾಡ್ತಾ ಇದೆ. ಅವನು ಅಜಿತ್ ಎಂಬ ಹೆಸರಿನಲ್ಲಿ ಆ ಯುವತಿಯನ್ನು ಪರಿಚಯ ಮಾಡಿಕೊಂಡು ತನ್ನ ಕೋಳಿ ಅಂಗಡಿಯಲ್ಲಿ ಕೆಲಸವನ್ನು ಮಾಡಿಕೊಂಡಿರ್ತಂಥ ಒಬ್ಬ ವ್ಯಕ್ತಿಯವ. ಅಜಿತ್ ಅನ್ನುವ ಹೆಸರಿನಲ್ಲಿ ಯುವತಿಯನ್ನು ನಂಬಿಸಿ ಪುತ್ತೂರಿನಲ್ಲಿ ಕೆಲವೊಂದು ಶಕ್ತಿಗಳು, ಮತಾಂಧ ಶಕ್ತಿಗಳು ಯಾರಿದ್ದಾರೆ ಅವರು ಅವನಿಗೆ ಸಹಕಾರವನ್ನು ಕೊಟ್ಟು, ಅದೇ ರೀತಿ ಆ ಸಂಸ್ಥೆಯಲ್ಲಿ ಕೆಲವೊಂದು ಯುವತಿಯರು ಕೂಡ ಲವ್ ಜಿಹಾದಿಗೆ ಬಲಿಯಾಗಿರುವಂತಹ ಘಟನೆ ನಮಗೆ ಗೊತ್ತಾಗಿದೆ. ಆದ ಕಾರಣ ಆ ಘಟನೆ ಹಿಂದೆ ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನು ಬಂಧಿಸಬೇಕು. ಮತ್ತು ಅವರಿಗೆ ಯಾವ ರೀತಿಯಾದ ಕಾನೂನು ಇದೆ ಆ ಕಾನೂನಡಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ಮಾಡಬೇಕು. ಯಾಕಂತ ಹೇಳಿದರೆ, ಒಂದು ಯುವತಿಯನ್ನು ಪ್ರೀತಿಯ ನಾಟಕವಾಡಿ ಅವರಿಗೆ ಹಣದ ಆಮಿಷವನ್ನು ಒಡ್ಡಿ ಅವರು ಈ ರೀತಿಯಾದ ಕೆಲಸವನ್ನು ಮಾಡ್ತಾರಂತೇಳಿದರೆ, ನೇರವಾಗಿ ಇವತ್ತು ನಾವು ಪೊಲೀಸ್ ಇಲಾಖೆಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇನ್ನು ಮುಂದಕ್ಕೆ ನನ್ನ ತಿಂಗಳಾಡಿಯ ಘಟನೆಯನ್ನು ನಾವು ಗಮನಿಸಿರ್ಬೋದು, ಯಾವ ರೀತಿಯಾಗಿ ಹಿಂದೂ ಸಮಾಜ ಒಗ್ಗಟ್ಟಾಗಿದೆ. ಇನ್ನು ಮುಂದೆ ಪುತ್ತೂರಿನಲ್ಲಿ ಕೂಡ ಇದು ಮರುಕಳಿಸ್ತದೆ ಅನ್ನುವಂಥದ್ದು ಎಚ್ಚರಿಕೆಯನ್ನು ಮತಾಂಧ ಶಕ್ತಿಗಳಿಗೆ ನಾವು ನೀಡ್ತಾ ಇದ್ದೇವೆ. ಇವತ್ತು ಅವರು ಗಮನಿಸಬೇಕು, ಈ ಪುತ್ತೂರಿನಲ್ಲಿ ಶಾಂತಿಯುತವಾಗಿ ಇವತ್ತು ಹಿಂದೂ ಸಮಾಜ ಬಾಳ್ವೆಯನ್ನು ನಡೆಸ್ತಾ ಇದೆ. ಇನ್ನು ಮುಂದಕ್ಕೆ ಇಂತಹ ಘಟನೆಗಳು ನಡೆದರೆ ಯಾವುದೇ ರೀತಿಯಾದಂತಹ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ನೀಡದೆ ನೇರವಾಗಿ ದಾಳಿ